ನಗರ ವ್ಯಾಪ್ತಿಯಲ್ಲಿರುವ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳನ್ನು ಹೇಗೆ ನಾವು ಪಾಠ ಮಾಡ್ಬೋದು ಅಂತ ಅದಕ್ಕೆ ನಾನೊಂದು ಟೀಮ್ ಮಾಡಿದೆ. ಯಾರ್ಯಾರು ಡಿ.ಎಡ್ ಬಿ.ಎಡ್ ಆದವರಿದ್ದಾರೆ ವಾಲಂಟಿಯರಾಗಿ ಬರ್ತೀರಿ, ನಿಮಗೆ ವಾಹನದ ವ್ಯವಸ್ಥೆ ಮಾಡ್ತೇವೆ, ಪಲ್ಸ್ ಆಕ್ಸಿಮೀಟರ್ ಕೊಡ್ತೇವೆ, ಇಡೀ ಸ್ಯಾನಿಟೈಸ್ ಮಾಡ್ತೇವೆ. ಯಾವುದಾದ್ರೂ ಸಣ್ಣ ಸಣ್ಣ ಸಭಾಂಗಣಗಳಲ್ಲಿ ಮದುವೆ ಛತ್ರಗಳಲ್ಲಿ 5-8 ಮಕ್ಕಳನ್ನು ಸೇರಿಸಿ ಪಾಠ ಮಾಡೋದು. ಅದಕ್ಕೊಂದು ಟೀಮ್ ತಯಾರು ಮಾಡಿದೆ. ಆದರೆ ಸರ್ಕಾರದ ಅನುಮತಿ ಸಿಗಲಿಲ್ಲ. ವಿದ್ಯಾಗಮ ಅಂತ ಯಾವಾಗ ಅನೌನ್ಸ್ ಮಾಡಿದರು ನಾನು ಈ ಕಾರ್ಯಕ್ರಮವನ್ನು ಜಾರಿ ತಂದೆ. ಇಡೀ ಸುಳ್ಯ ನಗರ ವ್ಯಾಪ್ತಿಯಲ್ಲಿ ಸುಮಾರು 15 ಸೆಂಟರ್ಗಳನ್ನು ಮಾಡಿದೆ. 15 ಸೆಂಟರ್ಗಳಲ್ಲಿ ಮಕ್ಕಳು ಭಾಳ ಆಸಕ್ತಿಯಿಂದ ಬಂದರು, ಚೆನ್ನಾಗಿ ನಡೀತು. ಐ ಆಮ್ ಪ್ರೌಡ್. ಅಂದರೆ ಹತ್ತಿರದ ಮಕ್ಕಳನ್ನೆಲ್ಲ ಯಾವುದೇ ಶಾಲೆ ಆಗಿರ್ಬೋದು, 4ನೇ ಕ್ಲಾಸ್ನವ್ರನ್ನ ಒಂದು ಸಭೆ, ಇವತ್ತು ಬಂದವರಿಗೆ ನಾಳೆ ಇಲ್ಲ, ನಾಳೆ ಬಂದವರಿಗೆ ನಾಳೆದಿಲ್ಲ, ಆಗ 5-8 ಈ ಗರಿಷ್ಠ ಸಂಖ್ಯೆ ಮಕ್ಕಳು. ಟೀಚರ್ಗಳು ಸಾಕಾಗೋದಿಲ್ಲ, ಸರ್ಕಾರಿ ಶಾಲೆ ಟೀಚರ್ಗಳು. ಅದಕ್ಕೆ ನಾನು ವಾಲಂಟಿಯರ್ಸನ್ನು ಡ್ರಾಫ್ಟ್ ಮಾಡಿದೆ. ನಾನು ಕೇರಳದಲ್ಲಿ ಈಗ ಮಾಡ್ತಾ ಇದ್ದಾರೆ. ಇದು ನಾನು ವೈಯಕ್ತಿಕವಾಗಿ ಮಾಡಿ ಅದ್ರಲ್ಲಿ ನಾನು ಯಶಸ್ಸನ್ನು ಕಂಡ ಮೂಲಕ ನಾನು ಇದನ್ನು ಹೇಳ್ತಾ ಇರೋದು. ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ನೀವೇನು ಮಾಡ್ತೀರಿ? ನಾನು ಇದನ್ನು ಮಾಡಿದ್ದೇನೆ. ಆ ಮಕ್ಕಳು ಎಷ್ಟು ಆಸಕ್ತಿಯಿಂದ ಬಂದರು, ಅವ್ರಿಗೆ ಯಾವುದೇ ತೊಂದರೆ ಆಗದೆ ನೋಡಿಕೊಂಡೆವು. ಸರ್, ಅತಿಥಿಗಳ ಹತ್ರ ನಂದೊಂದು ಇವರಂತ ಏನು ವಿದ್ಯಾಭ್ಯಾಸದ ಬಗ್ಗೆ ಒಂದು ಅನುಭವ ಇರುವಂತವರೆಲ್ಲ ಒಂದು ಸೇರಿಕೊಂಡು ನಮ್ಮ ರಾಜ್ಯದ ಯಾರು ಮುಖ್ಯಮಂತ್ರಿ ಅಥವಾ ಯಾರಿದ್ದಾರೆ ಅವರಿಗೊಂದು ಏನೊಂದು ಕಮಿಟಿ ಮೂಲಕ ಹೋಗಿ ಅವರಿಗೆ ತಿಳಿಸುವಂತ ವ್ಯವಸ್ಥೆಯನ್ನು ಮಾಡುವ ಹಾಗಿಲ್ಲ ಸರ್? ಆ ಮನಸ್ಸು ಅವ್ರಿಗೆ ಬರಬೇಕು. ನಮಗೆ ಬರ್ತದೆ. ನಾವು ಶಾಸಕರನ್ನ ಆಯ್ಕೆ ಮಾಡಿದ್ದು, ನಮಗೆ ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಸರಿ ಸನತ್ ಅವರೇ, ನೋಡಿ, ಆಕ್ಚುಲಿ ಬಹಳ ಸಮಯಗಳಿಂದ ಇದೆಲ್ಲರೂ ಹೇಳ್ತಾ ಇರುವಂಥದ್ದು, ಸರ್ಕಾರ ತಜ್ಞರುಗಳನ್ನು ಕರಿಬೇಕು, ಏನು ಮಾಡಬೇಕು, ಏನು ಮಾಡಬೇಕಾಗಬಹುದು ಅನ್ನೋದ್ರ ಬಗೆಗೆ ಸರ್ಕಾರ ಸಭೆ ನಡೆಸಿ ಬಹಳ ತಜ್ಞರುಗಳಿದ್ದಾರಲ್ವಾ, ಬಹಳ ತಜ್ಞರು. ಈಗ ಅತಿಥಿಗಳಿದ್ದಾರೆ ಶ್ರೀಯುತರು, ಒಳ್ಳೆ ಅನುಭವಿಸ್ತಾರೆ ಅವರು. ಅಂಥವರನ್ನೆಲ್ಲ ಅವರೊಂದು ವ್ಯವಸ್ಥೆ ಸಮಿತಿಗಳನ್ನು ಮಾಡಿಕೊಂಡು ಇವರಿಗೆ ಇಂಥ ಮನವಿ ಅಥವಾ ಸಲಹೆ ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಜವಾಬ್ದಾರಿತ ಸ್ಥಾನದಲ್ಲಿರುವವರೆಲ್ಲ ಅದು ಇದು ಹೀಗೆ ಹೇಳಿದಾಗೆ ಏನು ಚುನಾವಣೆಗಳಲ್ಲಿ ಅಥವಾ ಇನ್ನಿತರ ಯಾವುದೋ ಸಮಸ್ಯೆಗಳಲ್ಲಿ ಅವರನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಅಂತೇಳಿ ಮಾಧ್ಯಮಗಳಲ್ಲಿ ಅಥವಾ ಯಾವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಡ್ತಾ ಇರ್ತಾರೆ ಯಾವಾಗ್ಲೂ. ಹೌದು ಹೌದು ಹೌದು. ಅವರು ತಪ್ಪಿಸಿಕೊಳ್ಳುವಂತದ್ದು ಅಥವಾ ಅವರ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಿದ್ದಾರೆ ಅಂತ ಹೇಳಿ ಸಾಮಾನ್ಯ ಜನಗಳಿಗೆ ಗೊತ್ತಾಗುದಿಲ್ಲ. ನೋಡಿ, ಅನುಭವಿಗಳು ಏನಾದ್ರು ಅಂತ ವ್ಯವಸ್ಥೆಗಳನ್ನೆಲ್ಲ ಸಮಿತಿಗಳನ್ನು ರಚಿಸಿ ಸೂಕ್ತ ಸಲಹೆಗಳನ್ನು ಅವರಿಗೆ ಕೊಟ್ರೆ ಒಳ್ಳೇದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಸರ್. ಸನತ್ ಅವರ ಅಭಿಪ್ರಾಯ ಒಳ್ಳೆದಿದೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ನಮ್ಮ ಪ್ರಜೆಗಳ ಏನು ಅಭಿಪ್ರಾಯಗಳಿವೆ ಅದನ್ನು ಕ್ರೋಢೀಕರಿಸಿ ಅದನ್ನು ಆಡಳಿತದಲ್ಲಿ ಜಾರಿಗೆ ತರಬೇಕಾದದ್ದು. ಇವತ್ತು ಪ್ರಜೆಗಳು ನಾವು ಕೇವಲ ಓಟ್ ಹಾಕ್ಲಿಕ್ಕೆ ಮಾತ್ರ ಅನ್ನುವಂಥ ಭಾವನೆಗೆ ಬಂದುಬಿಟ್ಟಿದ್ದೇವೆ. ನಮ್ಮ ಅಭಿಪ್ರಾಯಗಳನ್ನು ಕೇಳೋರೇ ಇಲ್ಲ. ಈಗ ಸನತ್ರಂಥವರು ನಮ್ಮ ಹತ್ರ ಹೇಳ್ತಾರೆ, ನಮ್ಮಂಥವರು ಮುಖ್ಯಮಂತ್ರಿಗಳು ಹೇಳಬೇಕು, ಆದರೆ ನಮಗೆ ವೇದಿಕೆ ಇಲ್ಲ. ಆಗ ಯಾರು ಇರೋದು? ನಮ್ಮ ಶಾಸಕರುಗಳು ಹೇಳಿದರೆ ಅದೆಲ್ಲ ಸರಿ ಆಗ್ತದೆ, ಮೊನ್ನೆ ಮಾತಾಡಿದ್ದೇವೆ, ಹೀಗೆ ಹಾರಿಕೆ ಉತ್ತರ ಕೊಡ್ತಾರೆ. ಶಾಸಕರು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂತು ಸಮಸ್ಯೆಗಳನ್ನು ಕೇಳಿ ಅದನ್ನು ಅಲ್ಲಿ ಪ್ರತಿಧ್ವನಿಸಬೇಕು.